ಕಥಾಬಿಂದು ಪ್ರಕಾಶನ ಬೊಕ್ಕ ಉಪ್ಪಿನಂಗಡದ ಸತ್ಯಶಾಂತ ಪ್ರತಿಷ್ಠಾನದ ಒಟ್ಟು ಸಿರಿಗೆಡು ದುಬೈಡ್ ಕನ್ನಡದ ಕಂಪು ಸರಣಿದ 2ನೇ ಕಾರ್ಯಕ್ರಮ ರಾಮನವಮಿದ ದಿನ ದುಬೈದ ಹೋಟೆಲ್ ಫಾರ್ಚ್ಯೂನ್ ಪ್ಲಾಜಾಡ್ ನಡೆತಂಡ ಸಾಹಿತಿ NP ಸುವರ್ಣ ಗುರ್ಕಾರ್ಮೆ ವಹಿಸ್ತಿದ್ದರು. ಇಂಚಿಪ ದುಬೈದ ಹೋಟೆಲ್ ಫಾರ್ಚ್ಯೂನ್ ಪ್ಲಾಜಾಡ್ ಕುಡ್ಲದ ಕಥಾಬಿಂದು ಪ್ರಕಾಶನ ಬೊಕ್ಕ ಉಬ್ಬಾರ್ದ ಸತ್ಯಶಾಂತ ಪ್ರತಿಷ್ಠಾನದ ಒಟ್ಟು ಸಿರಿಗೆಡು ಕನ್ನಡದ ಕಂಪು ಸರಣಿದ 2ನೇ ಕಾರ್ಯಕ್ರಮ ಅಟಣೆದಿತ್ತಂಡ. ಸಾಹಿತಿ NP ಸುವರ್ಣ ಗುರ್ಕಾರ್ಮೆಡ್ ಅಬುದಾಬಿ ಕರ್ನಾಟಕ ಸಂಘದ ಗುರ್ಕಾರ್ಯರು ಸರ್ವೋತ್ತಮ ಶೆಟ್ಟಿ ಸಂಗೀತ ಸಾಹಿತ್ಯ ಕಾರ್ಯಕ್ರಮ ಉದಿಪನ ಮಲ್ತೆರ. ಮೈಸೂರದ ಕೆ ಲಕ್ಷ್ಮೀ ಬರೇನ ಶಿರ್ಡಿ ಸಾಯಿಬಾಬಾ ಪುಣ್ಯ ಚರಿತ್ರೆ ಆಧಾರದ ಬುಕ್ಕು ಪರಂಜ್ಯೋತಿನ ಶಶಿಧರ ನಾಗರಾಜಪ್ಪ ಬಿಡುಗಡೆ ಮಲ್ತೆರ. ಚಿತ್ರಕಲಾ ಸಾಧನೆಗೆ BK ಮಾಧವರಾಯರಿಗೆ, ಸಮಾಜ ಸೇವೆಗೆ ಪ್ರಭಾ ಎನ್ ಸುವರ್ಣರಿಗೆ, ಜೀವಮಾನ ಸಾಧನೆದ ಗ್ಲೋಬಲ್ ಇಂಟರ್ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸಿ ಪ್ರಶಸ್ತಿ ಕೊರಿಯರ್. ಡಾಕ್ಟರ್ ರಜನಿ ಪೈ ಲಕ್ಷ್ಮಿ ಕೆ ಕವಿತಾ ಕಿಣಿಯರಿಗೆ ಗೋಲ್ಡನ್ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಕೊಡ್ದು ಮರ್ಯಾದೆ ಮಲ್ತೆರ. ಪ್ರಭಾ ಎನ್ ಸುವರ್ಣ ಗುರ್ಕಾರ್ಮೆಡ್ ಕಬಿಕೂಟ ನಡೆತಂಡ. ಡಾಕ್ಟರ್ ರಜನಿ ಪೈ ಕಿಶೋರ್ ಎಕ್ಕಾರ್ ಲಕ್ಷ್ಮಿ ಕೆ PV ಪ್ರದೀಪ್ ಕುಮಾರ್ ಪ್ರಿಹಾಲಿ ಕುಡ್ಲಾ ಪ್ರಕಾಶ್ ರಾವ್ ಪಯ್ಯಾರ್ ಚೇತನ ಶೇಖರ್ ಇರ್ಷಾದ್ ಬೆದ್ರಾ ರಾಜೇಶ್ ಕುತ್ತಾರ್ ಕವಿತಲೆನು ಓದಿಯರ್. ಕವಿತಾ ಕಿಣಿಯರ್ನ ತಬಲಾ ವಾದನ, ಪ್ರಿಹಾಲಿ ಬೊಕ ತ್ರಿಶೂಲ್ ಕುಡ್ಲ ಮಕ್ಳನ ನೃತ್ಯ ರೂಪಕ, ಸೌರಭ ಭಟ್ ಬೊಕ ದೀಪ್ತಿ ಪ್ರಕಾಶ್ ಭರತನಾಟ್ಯ, ಪೂರ್ವಿ ಪೈ ಸತ್ಯಾತ್ಮ ಸತ್ಯಕಾಮ ಸನ್ನಿಧಿ ಶೆಟ್ಟಿ ಮಕ್ಳೆರ್ದು ಗೀತ ಗಾಯನ ಕಾರ್ಯಕ್ರಮ ಇತ್ತಂಡ. ಚಲನಚಿತ್ರಗಳಿಗೆ ಒಂದು ಕಥೆಯನ್ನು ಒದಗಿಸಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ನಾನು ಈ ಒಂದು ಸಂಸ್ಥೆಯನ್ನು ಫಸ್ಟ್ ಪ್ರಾರಂಭಿಸಿದೆ. ಆದರೆ ನಾನು ಅಂದ್ಕೊಂಡಷ್ಟು ಸುಲಭ ಆಗಿರಲಿಲ್ಲ. ತುಂಬ ಒಂದು ಕಷ್ಟವಾದ ಕೆಲಸ ಆಯಿತು. ನಾನು ಆ ಟೈಮಲ್ಲಿ ನಂದು ಮಂಗಳ, ತರಂಗ, ಸುಧಾ ಹೀಗೆ ಎಲ್ಲ ಪತ್ರಿಕೆಗಳಲ್ಲೂ ನಂದು ಧಾರಾವಾಹಿಯಾಗಿ ಕಾದಂಬರಿಗಳು ಪ್ರಕಟಗೊಳ್ತಿತ್ತು. ನಾನು SSLC ಪಾಸಾದಾಗ, ಈಗ SSC ಆಗ SSLC ಪಾಸಾದಾಗ ಮಾರ್ಕ್ ಕಾರ್ಡ್ ಕಲೆಕ್ಟ್ ಮಾಡಲಿಕ್ಕೆ ಪ್ರಿನ್ಸಿಪಾಲ್ನ ರೂಮ್ನವರಿಗೆ ಹೋದೆ. ಅವರಿಗೆ ತುಂಬ ಸಂತೋಷ. ಸತ್ಯಂ ಶೆಟ್ಟಿ ಬಾ 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 ನಿನಗೆ ಅಭಿನಂದನೆಗಳು. ಯಾಕೆ? ಕನ್ನಡದಲ್ಲಿ ಶಾಲೆಯಲ್ಲಿ ಹೈಯೆಸ್ಟ್ ಮಾರ್ಕ್ ತೆಗೆದದ್ದು ನೀನು ಅಂತ ಹೇಳಿದ್ರು. ಆ ಕನ್ನಡ ಸರ್ಟಿಫಿಕೇಟ್ನ ಹಿಂದೆ ಇವತ್ತು ಬರ್ದದ್ದು ನೋಡ್ತಾ ಇರ್ತೇನೆ. ಹೈಯೆಸ್ಟ್ ಮಾರ್ಕ್ಸ್ ಇನ್ ಕನ್ನಡ ಇನ್ ದ ಸ್ಕೂಲ್ ಅಂತೇಳಿ ಬರ್ದು ಹಾಕಿದ್ದಾರೆ, ಸೈನ್ ಹಾಕಿದ್ದಾರೆ. ಹಾಗೆ ಕನ್ನಡದ ಮೇಲೆ ಒಂದು ಪ್ರೀತಿ, ಪ್ರೇಮ.